ಬೆಳೆಯುತ್ತಾ ಇದೆ, ಬಲಶಾಲಿಯಾಗುತ್ತಾ ಇದ್ದಾರೆ. ಕಳುಹಿಸಿದಂತಹ ವೀರರೆಲ್ಲ ಅಳಿಯುತ್ತಾ ಇದ್ದಾರಲ್ಲ. ನನ್ನ ಪ್ರೀತಿಯವಾದಂತಹ ಶುಕ್ರನು ಅಳಿದು ಹೋದರಂತೆ. ಹಾಗಾದ್ರೆ ಏನು ಮಾಡೋಣ? ಯಾರಲ್ಲಿ ಹೇಳೋಣ? ಶಿವನೇ ಶಿವನೇ. ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಟ್ಟು ಬರುವಾಗ ಬಹಳ ಸಂತೋಷಗೊಂಡನೆ. ಪುಡುಕ್ ಪುಡುಕ್ ಅಂತ ಕುಣಿತಾ ಇದೆಯಲ್ಲ, ಅದನ್ನು ನೋಡುವುದಕ್ಕೆ ಚಂದ ನನಗೆ. ಮಗನೇ ಏನಪ್ಪ ಏನು ಶಕ್ತಿ ಸೇನೆ ಸುಜಾತಾಪುರವನ್ನು ಮುಟ್ಟಿದಾಗ ಅವರನ್ನು ಸದೆ ಪಡೆಯುವುದಕ್ಕೆ ನಾನೇ ಹೋಗ್ತೇನೆ. ಬಂದ ಲಲಿತೆ ಸಾಮಾನ್ಯರಲ್ಲ, ಮಾಯಾವಿ ಆಗಿದ್ದಾಳೆ. ನೀನು ಚಿಕ್ಕವ ಆಗಲಿಕ್ಕಿಲ್ಲ. ಸಣ್ಣವನಾದರೂ ಚಿಂತೆ ಇಲ್ಲ, ಅವರನ್ನು ತರೆಯುವುದಕ್ಕೆ ನಾನು ಹೋಗ್ತೇನೆ. ಪ್ರಾಯ ಇನ್ನೂ ಬಹಳ ಚಿಕ್ಕದು. ಚಿಕ್ಕವರಿಗೆ ಯಾವ ದೊಡ್ಡ ಕೆಲಸ ಮಾಡುವುದಕ್ಕೆ ಹೋಗಬಾರದು. ಮಕ್ಕಳೇ, ಅಲ್ಲಿದ್ದಂತಹ ನಾರಿಯರು ಸಾಮಾನ್ಯರಲ್ಲ. ಮತ್ತೆ ಒಬ್ಬರ ಕೈಯಲ್ಲಿ ವಿಧ ವಿಧವಾದಂತಹ ಆಯುಧ ಇದೆ. ಬೇಡ ಮಗನೇ, ಬೇಡ ಬೇಡ.
ಕಿಡಿ ಸಣ್ಣದಾದ್ರೂ ಅದು ಲೋಕವನ್ನೇ ಸುಡುವುದಕ್ಕೆ ಪ್ರಯತ್ನ ಮಾಡ್ತದೆ. ನಿಜ. ನೀನು ಹೊಂಟಕಾರಿ ಯುವಕ, ಬಿಸಿ ರಕ್ತದವ, ಯುದ್ಧ ಮಾಡುವುದಕ್ಕಾಗಿ ಉತ್ಸಾಹದಿಂದ ಮುಂದುವರಿಯುತ್ತಾ ಇದ್ದಿ. ನಿಜ. ಕುಡಿ ಮೀಸೆಯ ನವಪೋರ. ಆ ಹೆಣ್ಣು ಮಕ್ಕಳನ್ನು ಮರಳು ಮಾಡಬೇಕಂತ ಆದ್ರೆ ನಿನ್ನಂತ ಯುವಕರೇ ಬೇಕು. ನಾನೇ ಆಗಲಿ ಹರಸಿ ಕಳುಹಿಸ್ತಾ ಇದ್ದೇನೆ. ಹೋಗಿ ಜಯಶೀಲನಾಗಿ ಬಾ. ಶಕ್ತಿ ಸೇನೆ ಈ ಶೂನ್ಯ ಕಮರದಲ್ಲಿ ಇಲ್ಲದಂತೆ ಮಾಡಿ.
ವಿಚಾರಿಸುತ್ತಾ ಇದ್ದಿ. ಅಮ್ಮ ಏನಮ್ಮ? ಕೃಷ್ಣನಾದಂತಹ ಬಂಡಾಸುರನ ಮಗ ಬಂದದನ್ನು ಅರಿತವನಿದ್ದೇನೆ. ಚತುರ್ಬಾಹು. ಹೌದಮ್ಮ. ಆದುದರಿಂದ ಹೇಳ್ತಾ ಇದ್ದೇನೆ, ಅಪ್ಪನೆ ಕೊಡು, ನಾನು ಒದಗಿಸಿ ಬರುತ್ತೇನೆ. ಅಂಬಿಕೆ ಅದಕ್ಕೆಂದಳು ಮಗನೇ ಅಂಬಿಕೆ ಅದಕ್ಕೆಂದಳು ಮಗಳೇ ವರುಷದ ನಾಲ್ಕನೇ ಕಣ್ಣಿನ 9 ವರುಷದ ನಾಲ್ಕನೇ ಕಣ್ಣಿನ ಬೊಂಬೆಯಂತಿಗ ಮಗಳು ಮಗಳು ಅಂಬಿಕೆಯ ಗೆದ್ದಳು ಸಂಗ್ರಾಮದ ಹಬ್ಬಲಾಗಿಯಾಗಿದ್ದಾಳು. ನಾಗಾನೆ ಕಣ್ಣಿನ ಬೊಂಬೆ ಅಂತಿಗ ಮಗಳು ಬೊಂಬೆಯಂತಿಗ ಮಗಳು 9 ವರುಷದ ನಾಗಾನೆ ಕಣ್ಣಿನ ಬೊಂಬೆಯಂತಿಗ ಮಗಳು ಏನಮ್ಮ ರಣಕ್ಷೇತ್ರ ಅಂದ್ರೆ ಆಟದ ಮೈದಾನ ಹಾಗೆ ಭಾವಿಸಿಕೊಂಡೆಯ? ಇಲ್ಲಮ್ಮ. ನೀನಾದ್ರೂ ಸಣ್ಣವಳು, 9 ವರ್ಷದ 4ನೇ ಕಣ್ಣಿನ ಬೊಂಬೆ ಅಂತಿರುವಂತಹ ಮಗಳು ನೀನು.
ಸಂಗ್ರಾಮದ ಆಸೆ ಯಾಕೆ ಹೇಳು? ಬಂದಂತಹ ಚತುರ್ಬಾಹು ಸಾಮಾನ್ಯನಲ್ಲ. ಕಾರಣ ಏನು ಬಲ್ಲೆಯ? ದಂಡನಾಥೆ ನಮ್ಮ ಸೇನಾಧ್ಯಕ್ಷೆ, ಆಕೆ ಎದುರಿಸುವುದಕ್ಕೆ ಹೋದವಳು, ಆಕೆ ಕೈ ಸೋತು ಹೋಗಿದ್ದಾಳೆ. ಇನ್ನೂ ಸಣ್ಣವಳು ನೀನು, ರಣಕ್ಷೇತ್ರಕ್ಕೆ ಹೋಗುವಂತಹ ಹಂಬಲ ಬೇಡ ಮಗ. ಒಳಗೆ ಸಿಂಹದ ಹೊಟ್ಟೆಯಲ್ಲಿ ಸಿಂಹ ಹೊರತು ಬೇರೆ ಏನು ಹುಟ್ಟುವುದಿಲ್ಲ. ಅಮ್ಮ, ಲೋಕದಡತಿಯಾದಂತಹ ನಿನ್ನ ಮಗಳು ನಾನು, ನನಗೆ ಅವನನ್ನು ಓದಿಸುವುದಕ್ಕೆ ಸಾಧ್ಯವಿಲ್ವೇ? ಅಪ್ಪನೇ ಹಿಡ್ಕೊಳ್ಳು, ನಾನು ಹೋಗಿ ಬರುತ್ತೇನೆ. ಅದನ್ನು ಮಾತನಾಡುವಾಗಲೇ ಸಂತೋಷ ಆಗುತ್ತದೆ ಮಗನೇ. ಹೋಗಲೇಬೇಕು ನಿಮಗೆ. ಹೌದಲ್ಲ? ಶರವ ಬಿಡಲುರೇ, ಶರವ ಬಿಡದಿರೇ, ಮಗಳ ಮುಟ್ಟಿದೆಯೇ. ಕಳುಗಲು ಆಶೀರ್ವಾದಿಸುತ್ತಲೇ, ಕಳುಗಲು ಆಶೀರ್ವಾದಿಸುತ್ತಲೇ, ಕಡು ಚೆಲುವನು ಕವಚಗಳ ಆಯುಧಗಳ ಈಯುದ ನಲವಿರಿಯೂದ. ಕಳುಗನು ಆಶೀರ್ವಾದಿಸುತ್ತಲೇ, ಉಲ್ಲಾಸಕ್ಕೆ ಉತ್ಸಾಹಕ್ಕೆ ಇಲ್ಲ ಅಂತ ಹೇಳುವುದಿಲ್ಲ. ಬಂದಂತಹ ಬಂಡನ ಮಗನನ್ನು ಮಣ್ಣುಗೂಡಿಸಿ ಬರಬೇಕು. ಅದಕ್ಕೆ ಬೇಕಾಗಿ ಆಶೀರ್ವಾದವನ್ನು ಮಾಡಿದ್ದೇನೆ. ನಮ್ಮ ಶಕ್ತಿ ಸೇನೆಯ ನಾಯಕಿಯರು ನನಗೆ ಬೇಕಾದಂತಹ ಯುದ್ಧೋಚಿತವಾದಂತಹ ಉಡುಗೆಯನ್ನು ತೊಡಿಸಿದ್ದಾರೆ. ಆತನನ್ನು ನಿರ್ಮೂಲನೆಗೊಳಿಸುವುದಕ್ಕೆ ಬೇಕಾಗಿ, ಧರ್ಮವನ್ನು ಉದ್ಧರಿಸುವುದಕ್ಕೆ ಬೇಕಾಗಿ ಇದು ವಿಶೇಷವಾದಂತಹ ಶಕ್ತಿಯ ಆಯುಧಗಳು. ಆದಷ್ಟು ಬೇಗ ಜಯಲಲನೆಯನ್ನು ಒರೆಸಿಕೊಂಡು ಬಾ. ಶುಭವಾಗಲಿ ಮಗಳೇ. ಹಾಗೇ ಆಗಲಿ.
ಮಣಿ ನಿನ್ನಲ್ಲಿ ಯುದ್ಧ ಮಾಡುವುದಕ್ಕೆ ಮನಸ್ಸಿಲ್ಲ. ಯಾಕೆ? ನಿನ್ನ ತಾಯಿಯನ್ನು ಕಳಿಸು. ಯಾರು ನಾನ? ನರಜುಗಳ ವರದೆ ನರಜುಗಳ ವರದೆಯೇ ಮದಕರಿ ಯಾಕೆ ಮದಕರಿ ಯಾಕೆ ನನ್ನನ್ನು ತೊಡೆದು ದೇವಿಯನ್ನು ಆಶಿಸುತ್ತಾ ಇದ್ದೀಯಾ? ನಿಜ. ನಿನ್ನಲ್ಲೊಂದು ಮಾತು ಕೇಳ್ತೇನೆ. ಏನು? ಮರದ ಚಿಗುರನ್ನು ತೆಗೆಯುವುದಕ್ಕೆ ಕೊಡಲಿ ಯಾಕಬೇಕು? ಅಲ್ಲದೆ ಗಣಗಾತ್ರವಾದಂತಹ ಆನೆಯನ್ನು ಪಳಗಿಸುವುದಕ್ಕೆ ಅಂಕುಶ ಇದ್ರೆ ಸಾಕು. ಆದುದರಿಂದ ಹೇಳ್ತೇನೆ, ನಿನ್ನನ್ನು ವಧಿಸುವುದಕ್ಕೆ ಅಮ್ಮ ಬೇಡ, ನಾನು ಸಾಕು.
ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.